ಹೆಸರಾಂತ ಚಿನ್ನಾಭರಣಗಳ ಸಂಸ್ಥೆಯಾದ ಆಭರಣ ಜ್ಯುವೆಲರ್ಸ್ ತನ್ನ ಸ್ಥಾಪನಾ ವರ್ಷದ ಪ್ರತೀಕವಾಗಿ 1935 ಗಿಡವನ್ನ ನೆಡುವ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಆಭರಣ ಗೋ ಗ್ರೀನ್ ಅಭಿಯಾನಕ್ಕೆ ಮಂಗಳೂರಿನಲ್ಲಿ ಸೋಮವಾರ ಚಾಲನೆ ಸಿಕ್ಕಿತು. ಪ್ರತಿಷ್ಠಿತ ಚಿನ್ನಾಭರಣಗಳಲ್ಲಿ ಒಂದಾದ ಆಭರಣ ಜ್ಯುವೆಲರ್ಸ್ ತನ್ನ ಸ್ಥಾಪನಾ ವರ್ಷದ ಅಂಗವಾಗಿ ಆಭರಣ ಗೋ ಗ್ರೀನ್ ಅಭಿಯಾನವನ್ನ ಆಯೋಜಿಸಿದ್ದು ಮಂಗಳೂರಿನ ಕದ್ರಿ ಶಿವಬಾಗ್ನಲ್ಲಿರುವ ಆಭರಣ ಜ್ಯುವೆಲರ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಗೋ ಗ್ರೀನ್ ಅಭಿಯಾನಕ್ಕೆ ಪರಿಸರವಾದಿ ಮಾಧವ ಉಳ್ಳಾಲ್ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಪರಿಸರವನ್ನ ಸಂರಕ್ಷಿಸುವ ಕೆಲಸ ಮಾಡಬೇಕು. ಪರಿಸರದ ಬಗ್ಗೆ ಜಾಗೃತಿ ವಹಿಸಿದಾಗ ಪರಿಸರ ಉಳಿಯಲು ಸಾಧ್ಯ ಅಂತ ಹೇಳಿದ್ರು. ಪ್ರಕೃತಿಗೆ ನಾವು ಕೊಡುವಂತ ಕೊಡುಗೆ ಏನಂತ ಹೇಳಿದ್ರೆ ಗಿಡಗಳನ್ನು ನೆಟ್ಟು ಮರಗಳನ್ನಾಗಿ ಮಾಡುವಂತದ್ದು ನಮ್ಮ ಎಲ್ಲರ ಜವಾಬ್ದಾರಿ. 2 ದಿನಕ್ಕೆ ಮುಂಚೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. 2050ರ ಒಳಗೆ 60 ಕೋಟಿ ಜನ ತಾಪಮಾನದಿಂದ ಬಳಲ್ತಾರೆ. ಅದು ಯಾವ ಕಾರಣಕ್ಕೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ ಅವರು ಕೊಟ್ಟಿದ್ದಾರೆ, ಅದು ಬೇರೆ ದೇಶದ್ದು ನಮ್ಗೆ ಗೊತ್ತಿಲ್ಲ. ಆ ಒಂದು ಸಮೀಕರಣ ಹೇಗಿದೆ ಅಂದ್ರೆ ಬಿಸಿಲು ಹೊಡೆಯುತ್ತದೆ, ಅಂತರ್ಜಲ ಕಡಿಮೆ ಆಗತ್ತೆ, ಪ್ರಾಣಿ ಪಕ್ಷಿಗಳ ನಾಶ ಆಗತ್ತೆ, ಮನುಷ್ಯನ ಕೊಂಡಿ ಅವರಿಂದ ಈ ಪ್ರಕೃತಿಯಿಂದ ದೂರ ಆಗುತ್ತೆ. ಇದನ್ನ ಜೊತೆಯಾಗಿ ಮಾಡ್ಬೇಕಂದ್ರೆ ನಾವು ಪ್ರಕೃತಿಯನ್ನ ಪ್ರೀತಿಸಲೇಬೇಕು. ಇನ್ನು ಆಭರಣದ ಮ್ಯಾನೇಜರ್ ಸುರೇಶ್ ಶೆಣೈ ಮಾತನಾಡಿ, ಪರಿಸರ ಸಂರಕ್ಷಣೆಯಲ್ಲಿ ಆಭರಣ ಜ್ಯುವೆಲರ್ಸ್ ಕೈ ಜೋಡಿಸುತ್ತಿದೆ. ಈಗಾಗಲೇ ಪರಿಸರ ಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತಿದೆ ಎಂದರು. ಪ್ರತಿ ದಿವಸ ನಡೆಯುತ್ತಿರುವ ಒಂದು ಅಭಿಯಾನ ಅಂತ ಹೇಳ್ಬೋದು. ಗಿಡಗಳನ್ನು ನೆಡುವಂತ ಉದ್ದೇಶ ಮಾತ್ರವಲ್ಲ, ನೆಟ್ಟು ಅದರದ್ದು ಕಂಪ್ಲೀಟ್ ಅದರ ಮರ ಆಗೋ ತನಕ ನಾವು ಅದರ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ. ಇದು ನಮ್ಮ ಎಲ್ಲರ ಇದೊಂದು ಸಾಮಾಜಿಕ ಜವಾಬ್ದಾರಿ ಆಗಿದೆ. ಮಕ್ಕಳಲ್ಲಿ ಪರಿಸರ ಬಗ್ಗೆ ಕಾಳಜಿ ಮೂಡಿಸುವಂಥದ್ದು. ಪರಿಸರ ನಮಗೆ ಎಲ್ಲಾ ಬಗ್ಗೆ ಕೊಡುತ್ತದೆ. ನಾವು ಪರಿಸರಕ್ಕೆ ಏನನ್ನು ಕೊಟ್ಟಿದ್ದೇವೆ, ಏನಾದರೂ ಕಿಂಚಿತ್ತಾದರೂ ಪರಿಸರಕ್ಕೆ ಪ್ರಕೃತಿಗೆ ನಮ್ಮ ಕೊಡುಗೆ ಕೊಡುವ ಎನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಈ ವೇಳೆ ಆಭರಣದ ಮ್ಯಾನೇಜರ್ಸ್ಗಳಾದ ಲಕ್ಷ್ಮೀನಾರಾಯಣ್ ಶೆಣೈ, ಶ್ರೀನಿವಾಸ್ ಭಂಡಾರಿ, ಗ್ರಾಹಕರಾದ ಹರೀಶ್ ಚಂದ್ರ ಶೆಟ್ಟಿ, ರಾಮದಾಸ್, ನರ್ಸರಿ ಮಾಲಕರಾದ ಜಯಂತ್, ರಾಟ್ರಿಯನ್ ಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಂಗಳೂರಿನ ಸರ್ಕಾರಿ ಹೈಸ್ಕೂಲ್ಗಳಿಗೆ ತೆರಳಿ ಗಿಡವನ್ನ ನೆಡುವ ಯೋಜನೆಯನ್ನ ಹಮ್ಮಿಕೊಂಡಿದ್ದು, ಅಲ್ಲದೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಕಲೆ ಕುರಿತು ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಯಿತು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.